ಅಭಿವೃದ್ಧಿ ಎನ್ನುವುದು ನಿಂತ ನೀರಲ್ಲ, ಅದು ನಿರಂತರ ಪ್ರತಿಕ್ರಿಯೆ. ಗ್ರಾಮದ ಅಭಿವೃದ್ಧಿಗೆ ಸರ್ಕಾರ, ಅಧಿಕಾರಿಗಳ ಜೊತೆ ಜನರ ಸಹಭಾಗಿತ್ವವು ಬಹಳ ಮುಖ್ಯವಾಗಿರುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕಡಬ ತಾಲೂಕು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಕಡಬ ತಾಲೂಕಿನ ಕುಂಬಾರಿನಲ್ಲಿ ನಡೆದ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕು ಮಟ್ಟದ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲೇಬೇಕು. ಜನರ ಮಧ್ಯೆ ಇಳಿದು ಕೆಲಸ ಮಾಡಬೇಕು. ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ ಎಂದು ಪ್ರತಿಯೊಬ್ಬರೂ ಅವಲೋಕನ ಮಾಡಿಕೊಳ್ಳಬೇಕು. ಯಾವುದೇ ಸಮಸ್ಯೆ ಇದ್ದರೆ, ಅಕ್ರಮಗಳು ಕಂಡು ಬಂದರೆ ಅದನ್ನು ನೇರವಾಗಿ ಸರಿಯಾದ ಮಾರ್ಗದಲ್ಲೇ ಸಂಬಂಧಪಟ್ಟವರ ಗಮನಕ್ಕೆ ತನ್ನಿ. ಊರಿನ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರ ಬಲು ದೊಡ್ಡದು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಷ್ಟು ಕ್ರಿಯಾಶೀಲವಾಗಿರುವ ಸಂಘವನ್ನು ಬೇರೆಲ್ಲೂ ನೋಡಿಲ್ಲ. ಗ್ರಾಮ ವಾಸ್ತವ್ಯ ಕಲ್ಪನೆ ಕಾರ್ಯಕ್ರಮ ಶ್ಲಾಘನೀಯವಾದುದು ಎಂದರು. ಈಗ ಪತ್ರಕರ್ತರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದರೊಳಗಡೆ ಹೋದ್ರೆ ಏನು ನಮ್ಮ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದರೊಳಗಡೆ 3 ಪಿಲ್ಲರ್ಸ್ಗಳಿರುತ್ತೆ. 4th ಪಿಲ್ಲರ್ ಆಗಿ, ಸಪೋರ್ಟಿಂಗ್ ಪಿಲ್ಲರ್ ಆಗಿ, ಮತ್ತೆ ಯಾವುದೇ ಒಂದು ಸಮಾಜದ ಯಾವುದೇ ಒಂದು 3 ಭಾಗಗಳು ಕೂಡ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅದನ್ನ ಹೈಲೈಟ್ ಮಾಡಿ ಮಾಡಿಸುವಂತ ಕೆಲಸ ಏನು ಪತ್ರಿಕಾ ರಂಗ ಮಾಡ್ತಾ ಇದೆ. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋ ಪ್ರಕಾರ ಲಾಸ್ಟ್ ಟೈಮಲ್ಲೂ ಕೂಡ ಶ್ರೀನಿವಾಸ್ ಇಂದಾಜೆ ಅವರು ಬಹಳ ಕ್ರಿಯಾಶೀಲರಾಗಿ ಎಲ್ಲ ಇಶ್ಯೂಸ್ಗಳನ್ನ ಲಿಸ್ಟ್ ಮಾಡಿಕೊಂಡು ಮೇ ಬಿ ಐ ಥಿಂಕ್ ಲಾಸ್ಟ್ 6 ತಿಂಗಳಲ್ಲಿ ಒಂದು 5-6 ಪ್ರೋಗ್ರಾಮ್ಸ್ಗಳನ್ನ ಈಗ ಅವ್ರ ಜೊತೆ ಮಾಡಿದ್ವಿ. ಪ್ರತಿ ತಿಂಗಳು, ಪ್ರತಿ 15 ದಿವಸಕ್ಕೂ ಕೂಡ ಏನಾದರೂ ಒಂದು ಪ್ರೋಗ್ರಾಮ್ಗಳನ್ನ, ಇಷ್ಟು ಆಕ್ಟಿವ್ ಆಗಿರುವಂತಹ ಪತ್ರಕರ್ತರ ಸಂಘವನ್ನು ನಾನು ನೋಡಿಲ್ಲ. ಡೆಫಿನೆಟ್ಲಿ ಐ ಥಿಂಕ್ ಅದು ಅವರ ಎಲ್ಲ ಮೆಂಬರ್ಸ್ಗಳು ಒಳಗಡೆ ಇರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಅವರಿಗೂ ಕೂಡ ಒಂದು ಏನು ಸೋಷಿಯಲ್ ಕನ್ಸರ್ನ್ ಏನಿದೆ ನಿಜವಾಗ್ಲೂ ಅಪ್ರಿಷಿಯೇಟ್. ಇದನ್ನ ಹೇಳೋದ್ರ ಜೊತೆಗೆ ಯಾವುದೋ ಒಂದು ಇದರೊಳಗಡೆ ನಾವು ಅಧಿಕಾರಿಗಳಾಗಿ ಬಹಳಷ್ಟು ಜನ ಇವತ್ತು ತಾಲೂಕು ಮಟ್ಟದ, ಗ್ರಾಮ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ನಾವು ಇಲ್ಲಿದ್ದೀವಿ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇವೆಲ್ಲವೂ ಕೂಡ ಯಾವುದೇ ಒಂದು ಇಲಾಖೆಯೊಳಗಡೆ ಏನು ಸಮಸ್ಯೆ ಇಲ್ಲದೆ ಹಾಗೆ ನೋಡುವಂಥದ್ದು ನಮ್ಮ ಜವಾಬ್ದಾರಿ. ನನಗೆ ಒಂದು ಕಡೆಯಿಂದ ಅವ್ರು ಮಾಡ್ತಾ ಇರೋದು ಖುಷಿ ಆಗ್ತಾ ಇದ್ರು ಕೂಡ ಮಾಡುವಂತ ಅವಶ್ಯಕತೆ ಬರ್ತಾ ಇರೋದನ್ನ ನೋಡಿದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಆಸ್ ಎ ಜಿಲ್ಲಾಧಿಕಾರಿ ಮೇ ಬಿ ನಾವು ಅವರಿಗೆ ಈ ಅವಕಾಶವನ್ನು ಕೊಡದೇ ಇರುವಾಗೆ ನಾವು ಗ್ರಾಮ ಮಟ್ಟದೊಳಗಡೆ ಇದನ್ನ ಮಾಡಬೇಕಾಗಿರುತ್ತೆ. ಆದ್ರೂ ಕೂಡ ಡೆವಲಪ್ಮೆಂಟ್ ಅನ್ನೋದು ಅದು ನಿಂತ ನೀರಲ್ಲ. ಅದು ಯಾವಾಗಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ರಸ್ತೆ ಬೇಕು ಅಂತ ಹೇಳಿರುತ್ತೆ. ಯಾವ್ದಾದ್ರು ಒಂದು ಕಾರ್ ರಸ್ತೆ ಆದ್ರೆ ಸಾಕು ಅಂತ ಹೇಳ್ತಿರ್ತೀವಿ. ಅದಾದ್ಮೇಲೆ ಜಲ್ಲಿ ರಸ್ತೆ ಬರಲಿ ಅನ್ಸುತ್ತೆ. ಜಲ್ಲಿ ರಸ್ತೆ ಬಂದ ಮೇಲೆ ನಮ್ದು PT ರೋಡ್ ಬರಲಿ ಅಂತ, ಆಮೇಲೆ ಕಾಂಕ್ರೀಟ್ ರೋಡ್ ಬರಲಿ, 4 ಲೈನ್ ಆಗಿ. ಇದು ಡೆವಲಪ್ಮೆಂಟ್ ಅನ್ನೋದು ಅದು ಡೆಫಿನೆಟ್ಲಿ ಚೇಂಜ್ ಆಗ್ತಾ ಇರುವಂಥದ್ದು. ಆದ್ರೂ ಕೂಡ ತಾಲೂಕು ಮಟ್ಟದ, ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ, VAs ಆಗಿರ್ಬೋದು, PDOs ಆಗಿರ್ಬೋದು, DRFOsಗಳಾಗಿರ್ಬೋದು, ಸರ್ವೇಯರ್ಸ್ ಆಗಿರ್ಬೋದು, ಬೀಟ್ ಪೊಲೀಸ್ ಆಗಿರ್ಬೋದು, ನಾವು ಈ ಎಲ್ಲ ವಿಚಾರದೊಳಗಡೆ ಗ್ರಾಮೀಣ ಮಟ್ಟದಲ್ಲಿ ಕೋವಿಡ್ ಅನ್ನೋದು ನಮಗೆ ಬಹಳಷ್ಟು ಕಲಿಸಿದೆ.